ಮರುಳೆ ನಾನಾಗಿರ್ಪೆ ಮರುಳೆ ನಾನಾಗಿರ್ಪೆ ಮತ್ಪಿತ ಪರಮ ಪಾತಕಿ ಮತ್ಪಿತ ಪರಮ ಪಾತಕಿ ಸಾಲ್ವ ಮೂರ್ಖನು ಸಾಲ್ವ ಮೂರ್ಖನು ಎನ್ನ ಸೃಜಿಸಿದ ಬ್ರಹ್ಮ ದುಷ್ಟ ಎನ್ನ ಸೃಜಿಸಿದ ಸರಸಿಜಾಸನ ದುಷ್ಟ ಎನ್ನ ಸೃಜಿಸಿದ ಸರಸಿಜಾಸನ ದುಷ್ಟ ಮರುಳೇ ಆ ಏನಾಗುತ್ತಿದೆ ಅಂಬೆಯ ಬದುಕಿನಲ್ಲಿ? ಏನಾಗಿ ಹೋಯಿತು ಅಂಬೆಯ ಬದುಕಿನಲ್ಲಿ? ಎಲ್ಲಿ ಬಂದು ನಿಂತಿದ್ದೇನೆ? ಎಲ್ಲಿ ಬಂದು ನಿಂತಿದ್ದೇನೆ? ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಅನಾಥಳಾಗಿ ನಿಂತಿದ್ದೇನೆ. ನನ್ನವರು ಯಾರು ಇಲ್ಲವೇ? ನನ್ನವರೆಲ್ಲ ಎಲ್ಲಿ ಹೋದರು? ಹಸಿವಾಗುತ್ತಿದೆ, ಅಂಬೆಗೆ ಹಸಿವಾಗುತ್ತಿದೆ. ಯಾರಾದರೂ ಉಣ್ಣಲು ಒಂದು ತುತ್ತು ಅನ್ನ ಇಲ್ಲ, ಯಾರು ಇಲ್ಲ. ಬಾಯಾರುತ್ತಿದೆ, ಒಂದಿಷ್ಟು ನೀರು ಇಲ್ಲ, ಯಾರು ಇಲ್ಲ. ನನ್ನವರು ಯಾರು ಇಲ್ಲವಲ್ಲ. ಯಾಕೆ ಹೀಗಾಯ್ತು? ವಿದ್ಯೆ, ಸಂಸ್ಕಾರ, ಅಧಿಕಾರ, ಐಶ್ವರ್ಯ ಎಲ್ಲವೂ ಇದ್ದ ಅಂಬೆಯ ಬದುಕು ಇಂದು ಹೀಗಾದದ್ದು ಯಾಕೆ? ಯಾಕೆ? ಹೌದು ಹೌದು, ನನ್ನ ಅಪ್ಪನೇ ಕಾರಣ, ನನ್ನ ಅಪ್ಪನೇ ಕಾರಣ. ಹೆಣ್ಣು ಮಕ್ಕಳ ಅಭಿಪ್ರಾಯವೋ ಮನೋಭಿಷ್ಟೆಯೋ ಏನು ಎಂದು ಕೇಳದೆಯೋ ನೂರಾರು ಅರಸು ಮಕ್ಕಳನ್ನ ಕರೆಸಿದನಲ್ಲ. ಬಂದಿರುವಂತಹ ನೂರಾರು ಅರಸು ಮಕ್ಕಳಿಗೆ ನಮ್ಮನ್ನು ಹರಿದು ಹಂಚುತ್ತಿದ್ದಾನೆ ನನ್ನಪ್ಪ. ಅವನೇ ಪಾತಕಿ. ಹೌದೇ? ನನ್ನಪ್ಪ ಪಾತಕಿ ಹೌದೇ? ಅಲ್ಲ, ನನ್ನಪ್ಪ ಪಾತಕಿ ಅಲ್ಲ. ಯಾವ ತಂದೆಗೆ ತಾನೆ ಅವನ ಮಗಳ ಬಾಳು ಹಾಳಾಗಿ ಹೋಗಲಿ ಎನ್ನುವಂತಹ ಉದ್ದೇಶ ಇರುತ್ತದೆ? ಬಲಿಷ್ಠರಾದವರು ತನ್ನ ಮಕ್ಕಳನ್ನ ಮದುವೆಯಾದರೆ ಮಕ್ಕಳ ಭವಿಷ್ಯ ಭದ್ರವಾಗಿರುತ್ತದೆ ಎಂದು ತಿಳಿದ ನನ್ನಪ್ಪ ಇಂತಹ ನಿರ್ಧಾರವನ್ನು ಕೈಗೊಂಡ. ನನ್ನ ಅಪ್ಪನದು ಯಾವ ತಪ್ಪು ಇಲ್ಲ. ಹಾಗಾದರೆ ಯಾರ ತಪ್ಪಿದು? ಯಾರ ತಪ್ಪು? ಸಾಲ್ವ, ಸಾಲ್ವ, ಆ ಸಾಲ್ವ ಯಾಕವನು ನನ್ನನ್ನು ಪ್ರೀತಿಸಬೇಕಿತ್ತು? ಕೈಯ ಮೇಲೆ ಕೈಯನ್ನಿಟ್ಟು ಯಾಕೆ ಭಾಷೆಯನ್ನು ತೆಗೆದುಕೊಳ್ಳಬೇಕಿತ್ತು? ಪ್ರೀತಿಯಿಂದ ಹೋದ ನನ್ನನ್ನು ಯಾಕೆ ತಿರಸ್ಕರಿಸಬೇಕಿತ್ತು? ಅಲ್ಲ, ಇದು ಸಾಲ್ವನ ತಪ್ಪಲ್ಲ. ಯಾವ ಪ್ರೇಮಿಗೆ ತಾನೇ ತನ್ನ ಪ್ರೇಮಿ ಕಣ್ಣೆದುರೇ ಬೇರೆಯವನ ರಥವನ್ನು ಏರಿ ಹೋದಾಗ ಅದನ್ನು ಸಹಿಸಲು ಸಾಧ್ಯ ಆದೀತು? ಇಲ್ಲ, ಸಾಲ್ವನ ತಪ್ಪಲ್ಲ ಇದು. ವಿಧಾತ, ಆ ಬ್ರಹ್ಮ ನನ್ನ ಹಣೆಯ ಬರವನ್ನ ಕೆಟ್ಟದಾಗಿ ಬರೆದು ಬಿಟ್ಟನಲ್ಲ, ಅವ ದುಷ್ಟ.
ಹೌದೇ? ಬ್ರಹ್ಮ ದುಷ್ಟನೇ? ಅಲ್ಲ, ಅವ ದುಷ್ಟ ಅಲ್ಲ. ಸಂಸ್ಕಾರವಂತರ ಮನೆಯಲ್ಲಿ ಜನನ, ಪರಮ ಪುಣ್ಯತಮವಾದಂತಹ ಕಾಶಿ ವಿಶ್ವಕ್ಷೇತ್ರದಲ್ಲಿ ನನ್ನ ಪಠಣ, ಇಷ್ಟೆಲ್ಲ ಸೌಭಾಗ್ಯವನ್ನು ಒದಗಿಸಿದಂತಹ ಆ ಬ್ರಹ್ಮ ಆತ ದುಷ್ಟನೇ? ಅಲ್ಲ, ಅವ ದುಷ್ಟ ಅಲ್ಲ. ಇತ್ತ ಅಪ್ಪ ಪಾತಕಿ ಅಲ್ಲ, ಅತ್ತ ಸಾಲ್ವ ಮೂರ್ಖನಲ್ಲ, ಇತ್ತ ಬ್ರಹ್ಮನೂ ದುಷ್ಟನಲ್ಲ. ಆದರೂ ಅಂಬೆಯ ಬದುಕು ಹೀಗಾಯ್ತಲ್ಲ, ಯಾಕೆ? ಭೀಷ್ಮ 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 ಎಲ್ಲದಕ್ಕೂ ಮೂಲ ಕಾರಣ ಆ ಭೀಷ್ಮ. ಯಾಕೆ ಬರಬೇಕಿತ್ತು? ಆಹ್ವಾನ ಇಲ್ಲದೆ ಹೋದರು ನಮ್ಮ ನಾಡಿಗೆ ಬರುವ ಅಗತ್ಯ ಏನಿತ್ತು? ನಮ್ಮೆಲ್ಲರನ್ನು ರಥವನ್ನ ಏರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು? ಕೊಂಡು ಹೋದ ಮೇಲೆ ತಾನು ಮದುವೆಯಾಗದೆ ತನ್ನ ತಮ್ಮನನ್ನು ಮದುವೆಯಾಗು ಎಂದು ಹೇಳುವಂತಹ ಈ ಭೀಷ್ಮ ಅಂಬೆಯ ಈ ದುಸ್ಥಿತಿಯ ಕಾರಣ. ಅವನೇ ಬಿಡಲಾರೆ ಬಿಡಲಾರೆ. ಅಂಬೆ ಅನ್ನುವಂಥದ್ದು ಅದು ಅಷ್ಟೆ, ತುಂಬ ಕಾಡುವಂಥ ಕ್ಯಾರೆಕ್ಟರ್. ಎಲ್ಲದೂ ಇದ್ದು ಯಾವುದು ಇಲ್ಲದ ಹಾಗೆ ಆದಂಥ ಒಂದು ಹೆಣ್ಣುಮಗಳ ಪರಿಸ್ಥಿತಿ. ಅಂತಹ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ಲು. ವಿದ್ಯೆ, ಸಂಸ್ಕಾರ, ಬುದ್ಧಿ, ಅಂತಸ್ತು, ಅಧಿಕಾರ, ಐಶ್ವರ್ಯ ಎಲ್ಲದೂ ಇದ್ದಂಥ ಒಬ್ಬಳು ರಾಜಕುಮಾರಿ. ಕಾಶಿಯಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿದ ರಾಜಕುಮಾರಿ. ಅವಳ ಪರಿಸ್ಥಿತಿ ಹೇಗಾಯಿತು? ತುಂಬ ಕಾಡುವಂಥ ಇದು ಅವಳ ಬದುಕು ಅನ್ನುವಂಥದ್ದು. ನನಗೆ ಯಾರ ತಪ್ಪು? ಅವಳದ್ದೇ ತಪ್ಪು? ಮತ್ತೊಬ್ಬರ ತಪ್ಪಿನಿಂದ ಹಾಗಾಯಿತೋ? ಅಥವಾ ಎಲ್ಲರ ತಪ್ಪು, ಅವಳದ್ದೂ ತಪ್ಪು ಸೇರಿ ಹಾಗಾಯಿತೋ ಅವಳ ಬದುಕು ಅನ್ನುವಂಥದ್ದು. ನಂಗೆ ತುಂಬ ಇಷ್ಟದ ಪಾತ್ರಗಳಲ್ಲಿ ಒಂದದು. ಅದರಲ್ಲಿಯೂ ಅವಳು ಆಚೆ ಸಾಲ್ವನಿಂದ ತಿರಸ್ಕೃತಳಾಗ್ತಾಳೆ, ಈಚೆ ಇವರಿಂದ ಭೀಷ್ಮಾಚಾರ್ಯರ ಹಸ್ತಿನಾವತಿಯಿಂದಲೂ ದೂರ ಬಂದಿರ್ತಾಳೆ. ಬ್ರಾಹ್ಮಣರು ಅವಳನ್ನು ಬಿಟ್ಟೋಗಿರ್ತಾರೆ. ತಂದೆ ಮನೆಯಿಂದ ದೂರ ಆಗಿರ್ತಾಳೆ. ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಅವಳು ಅನಾಥಳಾಗಿ ಇರುವಂಥ ಒಂದು ಸಂದರ್ಭ, ಅದು ತುಂಬ ಕಾಡುವಂಥ ಸಂದರ್ಭ.